ಈಗ ದೇಶಾದ್ಯಂತ ಕರೋನಾ ಎಫೆಕ್ಟ್ ಬಗ್ಗೆ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಹಾಗೂ ಹಲವಾರು ಸಂಘಟನೆಗಳು ಸೇರಿ ಕರೋನಾ ತಡೆಗಟ್ಟಲು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ರಾಜ್ಯ ಸರ್ಕಾರದಿಂದ ಸೂಚಿತ ಮೇರೆಗೆ ಇದನ್ನು ತಡೆಗಟ್ಟಲು ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೇವೆ. ನಮ್ಮಿಂದ ಕೇವಲ ಇದು ಒಂದು ಕೈಲಾಗಂಥ ಕೆಲಸ ಅಲ್ಲ. ಪೊಲೀಸಿನವರು ಹಾಗೂ ಇನ್ನಿತರ ಇಲಾಖೆಯವರು ಎಷ್ಟು ಕೆಲಸ ಮಾಡ್ತಾರೋ ಅದಕ್ಕೆ ಸಾರ್ವಜನಿಕರು ಅಷ್ಟೇ ಪ್ರಮಾಣದಲ್ಲಿ ಸಹ ಕೋಆಪ್ರೇಟ್ ಮಾಡಬೇಕಾಗಿ ಕೇಳಿಕೊಳ್ತೀವಿ. ನಾವು ಹಲವಾರು ಬಾರಿ ಹೇಳಿದ್ರು ಜನರು ಒಂಥರ ನೆಗ್ಲೆಕ್ಟಲ್ಲಿ ಪ್ರತಿಯೊಂದು ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಒಳ್ಳೆಯದಲ್ಲ. ಇದು ಇವತ್ತಿಗೆ ನಿಮಗೆ ಚೆನ್ನಾಗಿರ್ಬೋದು, ಮುಂದಕ್ಕೆ ಇದು ನಿಮಗೆ, ನಿಮ್ಮ ಕುಟುಂಬದವರಿಗೆ, ಸಮಾಜಕ್ಕೆ ಎಲ್ಲರಿಗೂ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಅದರಿಂದ ನಾವು ದಯಮಾಡಿ ತಮ್ಮನ್ನು ಏನು ಕೇಳ್ಕೊತೀವಿ ಅಂದರೆ, ಸಾರ್ವಜನಿಕರಲ್ಲಿ ಪೊಲೀಸ್ನವರು, BPMK ಇಲಾಖೆಯವರು, ಹೆಲ್ತ್ ಅಧಿಕಾರಿಗಳಿಗೆ ಏನು ಹೇಳ್ತಾರೋ ಅದನ್ನು ದಯವಿಟ್ಟು ಕೇಳಿ. ದಯವಿಟ್ಟು ರಸ್ತೆ ಮೇಲೆ ಓಡಾಡಬೇಡಿ. ನಾವೇನಾದ್ರು ಹೇಳ್ತೀವಿ ಅಂದರೆ ನಿಮ್ಮ ಒಳ್ಳೆಯದಕ್ಕೆ. ನಾವು ನಮ್ಮ ಇಡೀ ಮನೆ ಕೆಲಸ ಎಲ್ಲನೂ ಬಿಟ್ಟು ನಾವು ನಿಮಗೋಸ್ಕರ ಓಡಾಡ್ತಾ ಇದ್ದೀವಿ. ನಮಗೆ ದಿನಗಟ್ಟಲೆ ನಿದ್ದೆನೇ ಇಲ್ಲ, ಊಟ ಇಲ್ಲ, ಆದರೂ ನಿಮ್ಮ ಒಳ್ಳೆಯದಕ್ಕೋಸ್ಕರ ಮಾಡ್ತೀವಿ. ನೀವು ನಮ್ಮನ್ನು ದಯವಿಟ್ಟು ಕೇಳಿ, ನಮಗೋಸ್ಕರ ಕೇಳಬೇಡಿ, ಅಟ್ಲೀಸ್ಟ್ ನಿಮಗೋಸ್ಕರ ನೀವು ಕೇಳ್ಕೊಳ್ಳಿ ಅಂತ ಕೇಳ್ಕೊತೀವಿ. ನಿಮ್ಮ ಮನೆ ನಿಮಗೋಸ್ಕರ, ನಿಮ್ಮ ಕುಟುಂಬದವ್ರಿಗೋಸ್ಕರ ಅದು ಹೇಳಿ. ಇಷ್ಟು ಹೇಳಿ ಇಷ್ಟು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಅದೊಂದು ಕೆಲಸ ಮಾಡಿ. ಥ್ಯಾಂಕ್ ಯು ಸರ್.